ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಪುಂಚಲಕಟ್ಟೆ ಇದರ ವತಿಯಿಂದ ಅಂಬಾಸಿಡರ್ ಕಾರು ಮಾಲಕ ಚಾಲಕರಿಗೆ ಸಾರ್ವಜನಿಕ ಸನ್ಮಾನ ಕಾರ್ಯಕ್ರಮ ಇಂದು ಬಂಟ್ವಾಳದಲ್ಲಿ ಜರುಗಿತು. ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಎಂ ತುಂಗಪ್ಪ ಬಂಗೇರ ನೇತೃತ್ವದಲ್ಲಿ ಅಂಬಾಸಿಡರ್ ಕಾರು ಮಾಲಕ ಚಾಲಕರಾಗಿ ಚಾರ್ಮಾಡಿ, ನೆರಿಯ, ಉಜಿರೆ, ಬೆಳ್ತಂಗಡಿ, ಪುಂಚಲಕಟ್ಟೆ, ಬಿಸಿ ರೋಡ್, ಮಂಗಳೂರು ಮಾರ್ಗದಲ್ಲಿ ಕಳೆದ 35 ವರ್ಷಗಳಿಂದ ಪ್ರಯಾಣಿಕರಿಗೆ ಸೇವೆ ನೀಡಿದ ಶ್ಯಾಮರಾಯ ನಾಯಕ್ ಕಾವಳಕಟ್ಟೆ, ಇಬ್ರಾಹಿಂ ದೂಮಳಿಕೆ ಕಾವಳಕಟ್ಟೆ, ಮನೋಹರ್ ದಾಸ್ ಭಟ್ ಉಜಿರೆ, ವಸಂತಗೌಡ ಎನ್ಕೆ ಚಾರ್ಮಾಡಿ ಇವರನ್ನ ಸಾರ್ವಜನಿಕವಾಗಿ ಸನ್ಮಾನಿಸಲಾಯಿತು. ಪುಂಚಲಕಟ್ಟೆ ಠಾಣಾ ಎಸ್ಐ ಸುತೇಶ್ ಅವರು ಕಾರು ಚಾಲಕರನ್ನ ಸನ್ಮಾನಿಸಿ ಮಾತನಾಡಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆ ಎನ್ನುವಂಥದ್ದು ಅಂಬಾಸಿಡರ್ ಕಾರುಗಳ ಸ್ವರ್ಗ. ಬೆಳಿಗ್ಗೆ 3:30 ಗಂಟೆಯಿಂದ ಆರಂಭವಾಗುವಂಥ ಅಂಬಾಸಿಡರ್ ಕಾರುಗಳ ಚಲಾವಣೆ ಈ ರಾಜಮಾರ್ಗದಲ್ಲಿ ಮಂಗಳೂರು ತಲುಪುವಲ್ಲಿ ಮತ್ತು ಮಂಗಳೂರಿನಿಂದ ನಮ್ಮ ಈ ಊರಿಗೆ ಬರುವಲ್ಲಿ, ಚಾರ್ಮಾಡಿ ಉಜಿರೆಯಿಂದ ಮಂಗಳೂರು, ಈ ಕಡೆ ಕಕ್ಕೆ ಪದವಿನಿಂದ ಮಂಗಳೂರು, ಆ ಕಡೆ ಪುತ್ತೂರಿನಿಂದ ಮಂಗಳೂರು, ಆ ಕಡೆ ವಿಟ್ಲದಿಂದ ಮಂಗಳೂರು. ಅದೆಷ್ಟೋ ಅಂಬಾಸಿಡರ್ ಕಾರುಗಳ ಸಾಲುಗಳನ್ನು ನಾವು ಹಿಂದೆ ಕಂಡವರು. ಆದರೆ ಈಗ ಬದಲಾದಂಥ ಯುಗದಲ್ಲಿ ಅಂಬಾಸಿಡರ್ ಕಾರುಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಆದರೂ ಕೂಡ 35 ವರ್ಷಗಳಿಂದಲೂ ಹೆಚ್ಚು ದೀರ್ಘಕಾಲದ ಅಂಬಾಸಿಡರ್ ಕಾರು ಚಾಲಕರಾಗಿ ಮಾಲಕರಾಗಿ ಸೇವೆ ನೀಡಿದಂಥ ನಮ್ಮ ಆತ್ಮೀಯರು ನಮ್ಮ ಮುಂದೆ ಇದ್ದಾರೆ. ನಾವು ಬಾಲಕರಾಗಿರುವಾಗಲೂ ಅವರನ್ನು ಕಂಡಿದ್ದೇವೆ. ಈಗ ಬೆಳೆದು ನಮ್ಮ ಕೂದಲು ಹಣ್ಣಾದಾಗಲೂ ನಾವು ಅವರನ್ನು ಕಾಣ್ತಿದ್ದೇವೆ. ಆತ್ಮೀಯರೇ, ಅಂತ ನಾಲ್ವರನ್ನು ಕೂಡ ಸನ್ಮಾನಿಸಬೇಕು ಅನ್ನುವಂಥದ್ದು ನಮ್ಮ ತುಂಗಪ್ಪ ಬಂಗೇರ ಆಶಯ. ಕಳೆದ 2 ವರ್ಷಗಳಿಂದ ಅವರು ನಮ್ಮಲ್ಲಿ ಹೇಳ್ತಾ ಇದ್ರು, ಅವರನ್ನು ಸನ್ಮಾನಿಸಬೇಕು, ಅದಕ್ಕೆ ನಾವು ದೊಡ್ಡ ದೊಡ್ಡ ಕಾರ್ಯಕ್ರಮ ಸನ್ಮಾನಿಸುವಂತಿತ್ತು. ಆದರೆ ಸಾರ್ವಜನಿಕವಾಗಿ ಸೇವೆಯನ್ನು ನೀಡುತ್ತಿರುವಂಥ ಈ ವ್ಯಕ್ತಿಗಳನ್ನು ನಮ್ಮ ಪೇಟೆಯಲ್ಲಿ ನಾವು ಬಸ್ ಸ್ಟ್ಯಾಂಡ್ ಹತ್ತುತ್ತೇವೆ, ಮತ್ತು ಅವರನ್ನು ಹೋಗ್ತೇವೆ, ಹಿಂದೆ ಬರುವಾಗ ಇಳಿತೇವೆ, ಅಂಥವ್ರನ್ನು ಸಾರ್ವಜನಿಕವಾಗಿ ಸನ್ಮಾನಿಸಬೇಕೆನ್ನುವಂಥ ಆಶಯದಂತೆ ಇಲ್ಲಿ ನಾವು ಅವರು ಸನ್ಮಾನಿಸುವಂಥ